ಕೆಆರ್ಡಿಎಲ್ ಕಂಪನಿಯ ಮಾರಾಟ ಮಾಡಲು ಅವಕಾಶವಿಲ್ಲದ ನಾಟ್ ಫಾರ್ ಸೇಲ್ ಎಂದು ಬರೆದಿರುವ ಸಿಮೆಂಟ್ ಚೀಲಗಳು ಬಿಜೆಪಿ ಮುಖಂಡ ಮನೆಯಲ್ಲಿ ದಾಸ್ತಾನು ಇಡಲಾಗಿದ್ದು ಅವರ ಮನೆ ಕಟ್ಟಲು ಸಿಮೆಂಟ್ ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಿ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕೊಯ್ಲಾ ಒತ್ತಾಯಿಸಿದ್ದಾರೆ. ಅವರು ಬೀಸ್ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಪಲ್ಲಮಜಲು ಮತ್ತು ಅರಳ ಎಂಬಲ್ಲಿ ಮಾರಾಟಕ್ಕೆ ಅವಕಾಶವಿಲ್ಲದ ಸಿಮೆಂಟ್ ಚೀಲಗಳು ದಾಸ್ತಾನು ಇಡಲಾಗಿದ್ದು ಈ ಸಿಮೆಂಟ್ ಬಳಸಿ ಬಿಜೆಪಿ ಮುಖಂಡನ ಮನೆ ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು. ಫೋಟೋಗಳನ್ನು ತೆಗೆದು ವಿಡಿಯೋಗಳನ್ನು ಮಾಡಿ ಪುರಸಭೆಯ ಮುಖ್ಯ ಅಧಿಕಾರಿಯವರಿಗೆ ಈ ಬಗ್ಗೆ ತನಿಖೆ ನಡೆಸುವಂತೆ ದೂರನ್ನು ಕೂಡ ಒಂದು ಮಹಜರನ್ನ ನಡೆಸಿ ತನಿಖೆ ನಡೆಸಿ ವರದಿ ಒಪ್ಪಿಸುವಂತೆ ತಾಲೂಕು ಕಚೇರಿಯ ಸಿಬ್ಬಂದಿಗಳು ಅವರಿಗೆ ಲಿಖಿತವಾಗಿ ಒಂದು ಮಾಹಿತಿಯನ್ನು ಕೇಳಿದ್ದಾರೆ. ಈ ಬಗ್ಗೆ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಿದಾಗ ಅದೇ ಒಂದು ಖಾಸಗಿ ವ್ಯಕ್ತಿಯ ಭಾವ ಬಂಟ್ವಾಳ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ರಾಜಧರ್ಮದ ಶಾಸಕರ ಹಿಂಬಾಲಕರಾಗಿರುವಂತಹ ಗೊಂಬಯ್ಯ ಅರಳ ಅನ್ನುವರು ಅವರ ಮನೆಯನ್ನು ಕೂಡ ನೂರಾರು ಬ್ಯಾಗ್ ಇಂತಹ ಸಿಮೆಂಟ್ಗಳನ್ನು ಬಳಸಿಕೊಂಡು ಮನೆಯನ್ನು ಕಟ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಸಿಕ್ಕಿದ ತಕ್ಷಣ ನಾವು ಇಲ್ಲಿ ದಾಳಿಯಾದಾಗ ಇದೇ ವ್ಯಕ್ತಿಯ ಸಂಬಂಧಿಕ ಭಾವ ಅಲ್ಲಿ ಮನೆ ಕಟ್ತಾ ಇದ್ದಾನೆ ಅನ್ನುವಂಥ ಒಂದು ವಿಚಾರವನ್ನ ತಾಲೂಕಿನ ಅಧಿಕಾರಿಗಳ ಗಮನಕ್ಕೆ ತಂದಾಗ ತಕ್ಷಣ ರಾತ್ರೋರಾತ್ರಿ ಅಲ್ಲಿ ದಾಳಿ ನಡೆಸಿದಾಗ ಸುಮಾರು 30 ಚೀಲ ಸಿಮೆಂಟ್ಗಳು ಇದೇ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯ ಮನೆಯಲ್ಲಿ ಕೂಡ ಸಿಕ್ಕಿತ್ತು. ರಾಜೇಶ್ ನಾಯ್ಕ್ ಅವರ ಹಿಂಬಾಲಕರ ಹಗರಣಗಳ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳ ಮೂಲಕ ಕೆಲವೊಂದು ವಿಚಾರಗಳನ್ನು ನೋಡಿದ್ದೇವೆ. ಒಂದು ಸಂಸ್ಥೆ ಕೆಲವೊಂದು ಕಾಮಗಾರಿಗಳನ್ನು ಗುತ್ತಿಗೆ ಪಡೆದುಕೊಂಡು ಕಾಮಗಾರಿಗಳನ್ನು ನಡೆಸುವುದು, ಅದಕ್ಕೆ ಸರ್ಕಾರದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಿಮೆಂಟ್ ಪೂರೈಕೆಯಾಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಕಳೆದ ಒಂದು 5-6 ತಿಂಗಳುಗಳ ಒಂದು ವರ್ಷದ ಹಿಂದೆ ಕಾರ್ಕಳದ ಶಾಸಕರು, ಇಂಧನ ಸಚಿವರು ಇದೇ ರೀತಿಯ ಸಿಮೆಂಟ್ಗಳನ್ನು ಬಳಸಿಕೊಂಡು ತನ್ನ ಒಂದು ಬಂಗಲೆಯನ್ನು ಕಟ್ಟಿರುವುದನ್ನು ಅಲ್ಲಿಯ ಕೆಲವೊಂದು ಜನರು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅದರ ಬಗ್ಗೆ ಪ್ರತಿಭಟನೆಗಳನ್ನು ಮಾಡಿಕೊಂಡು ಅದನ್ನು ಜನಸಾಮಾನ್ಯರ ಮುಂಭಾಗಕ್ಕೆ ಪತ್ರಿಕಾ ಮಾಧ್ಯಮದ ಬಂಧುಗಳ ಮೂಲಕ ಅದನ್ನು ಒಂದು ರೀತಿ ಪ್ರಚಾರಪಡಿಸುವಂಥ ಒಂದು